ಸರ್ಕಾರಕ್ಕೆ ನಾವು ಎರಡು ಪ್ರಮುಖವಾಗಿ ಬೇಡಿಕೆ ಇಡ್ತೀವಿ. ಒಂದು ಕನಿಷ್ಠ ಬೆಂಬಲ ಬೆಲೆ ಫಿಕ್ಸ್ ಮಾಡ್ರಿ ಹುಣಸೆ ಹಣ್ಣಿಗೆ. ನಾಡಿನಾದ್ಯಂತ ಹುಣಸೆ ಹಣ್ಣಿನ ಬೆಲೆಯು ಕುಸಿದಿರುವುದರಿಂದ ರೈತರಿಗೆ ನೆರವಾಗಲು ಹುಣಸೆ ಹಣ್ಣಿಗೂ ಬೆಂಬಲ ಬೆಲೆ ಘೋಷಿಸಬೇಕು ಮತ್ತು ಹುಣಸೆ ಹಣ್ಣಿನ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಎಂದು ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕರಾದ ಮುರಳೀಧರ ಹಾಲಪ್ಪ ಸರ್ಕಾರವನ್ನು ಒತ್ತಾಯಿಸಿದರು. ನಗರದ ಎಪಿಎಂಸಿಯ ಹುಣಸೆ ಹಣ್ಣಿನ ಮಂಡಿಯಲ್ಲಿ ಸೋಮವಾರ ರೈತರು ಮತ್ತು ಮಂಡಿ ವರ್ತಕರೊಂದಿಗೆ ಸಮಾಲೋಚನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಪ್ರಮುಖ ಹುಣಸೆ ಬೆಳೆಯುವ ಪ್ರದೇಶವಾದ ಜಿಲ್ಲೆಯ ರೈತರ ಪಾಲಿಗೆ ಯುಗಾದಿ ಶುಭ ಸೂಚನೆ ಕೊಟ್ಟಿಲ್ಲ. ಎಪಿಎಂಸಿಯಲ್ಲಿ ಹುಣಸೆ ಹಣ್ಣಿನ ಬೆಲೆ ತೀವ್ರವಾಗಿ ಕುಸಿದಿದೆ. ಬೆಲೆ ಕುಸಿದ ರೀತಿ ಕಂಡ ರೈತರು ಅಕ್ಷರಶಃ ತತ್ತರಿಸಿದ್ದಾರೆ ಎಂದರು. ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಪಾವಗಡ, ಶಿರಾ, ಗ್ರಾಮಾಂತರ ಸೇರಿದಂತೆ ಪಕ್ಕದ ಚಿತ್ರದುರ್ಗ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಹೀಗೆ ಬಯಲು ಸೀಮೆಯ ಕಲ್ಪವೃಕ್ಷ ಕಾಮಧೇನು ಹುಣಸೆ ಇದೊಂದು ಬಂಗಾರದ ಬೆಳೆ. ಬೀಜ, ಹಿಪ್ಪೆ, ನಾರು, ತೊಗಟೆ ಸಂಪೂರ್ಣ ಬಳಕೆಗೆ ಉಪಯೋಗಿಸಲ್ಪಡುವ ಹುಣಸೆ ಜನ ಉಪಯೋಗಿಸುವ ಫಸಲು. ಒಂದು ಮರಕ್ಕೆ 1,500ದಿಂದ 3,000 ರೂಪಾಯಿ ಇದ್ದ ಬೆಲೆ ಈಗ 500 ರೂಪಾಯಿಯಿಂದ 800 ರೂಪಾಯಿಗೆ ಕೇಣಿದಾರರು ಕೇಳುತ್ತಿದ್ದಾರೆ. ಹಿಂದೆ ಕ್ವಿಂಟಾಲ್ಗೆ 28,000ದಿಂದ 30,000 ರೂಪಾಯಿ ಇದ್ದ ಬೆಲೆ ಈಗ ಕೇವಲ 9,000ದಿಂದ 20,000 ರೂಪಾಯಿಗೆ ಕುಸಿದು ಆತಂಕ ಸೃಷ್ಟಿಸಿದೆ ಎಂದರು. ಆದ್ದರಿಂದ ಸರ್ಕಾರ ತಕ್ಷಣ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಹಾಗೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಇದರ ಜೊತೆಗೆ ಕೋಲ್ಡ್ ಸ್ಟೋರೇಜ್ ಅತ್ಯವಶ್ಯಕವಾಗಿ ಬೇಕಾಗಿದೆ. ಅಡಿಕೆ, ತೆಂಗು ಸೇರಿದಂತೆ ನೂರಾರು ಬೆಳೆಗಳಿಗೆ ಪರಿಹಾರ, ಅನುದಾನ, ಸಾಲ ಸೌಲಭ್ಯಗಳನ್ನು ಸರ್ಕಾರ ನೀಡಿದಂತೆ ಹುಣಸೆ ಬೆಳೆಗೂ ಸಹ ಅನುದಾನ, ಪರಿಹಾರ, ಸಾಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಹುಣಸೆ ಬೆಳೆ ರೈತರ ಜೀವನಾಡಿಯಾಗಿದೆ. ಇದು ಮಳೆಯಾಶ್ರಿತ ರೈತರ ಬೆಳೆಯಾಗಿದ್ದು ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಮೌಲ್ಯವನ್ನು ಹೆಚ್ಚಿಸಬೇಕು ಹಾಗೂ ಉಪ ಉತ್ಪನ್ನಗಳ ಕುರಿತು ಅರಿವು ಮೂಡಿಸಬೇಕು. ಪ್ರತಿದಿನ ಹುಣಸೆ ಮರಗಳಲ್ಲಿ ಹಣ್ಣನ್ನು ಉದುರಿಸಿ ಕುಟ್ಟಿ ನಾರು ತೆಗೆಯಲು ಕೂಲಿ, ಹುಣಸೆ ಹಣ್ಣು ಆರಿಸುವ, ಅದನ್ನು ತಂದು ಬೀಜ ಬೇರ್ಪಡಿಸುವ, ನಾರು ತೆಗೆಯುವ ಖರ್ಚು, ಮಾರುಕಟ್ಟೆಗೆ ಸಾಗಿಸುವ ವೆಚ್ಚ, ಯಾರ್ಡ್ಗಳಲ್ಲಿ ಜಾಗದ ಬಾಡಿಗೆ ಇತ್ಯಾದಿ ಖರ್ಚುಗಳು ಹೇಳತೀರದಾಗಿದೆ. ಹೀಗಾಗಿ ಕೊಳ್ಳುವ ವರ್ತಕರಿಗೆ ಮತ್ತು ಬೆಳೆದ ರೈತರಿಗೆ ಕನಿಷ್ಠ ಬೆಲೆ ಸಿಗುವಂತಾಗಬೇಕು. ಮರಗಳಲ್ಲಿ ಕೊಳೆತರು ವ್ಯಾಪಾರಿ ನೋಡುತ್ತಿಲ್ಲ. ಬೆಲೆ ಕುಸಿತದಿಂದಾಗಿ ರೈತರಿಗೂ ಮತ್ತು ವರ್ತಕರಿಗೂ ನಷ್ಟ. ಸರ್ಕಾರದ ವತಿಯಿಂದ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂದು ಮುರಳೀಧರ ಹಾಲಪ್ಪ ಆಗ್ರಹಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ, 2018ರಲ್ಲಿ ಹುಣಸೆಗೆ ಕ್ವಿಂಟಾಲ್ ಬೆಲೆ ಗರಿಷ್ಠ 25,000ಕ್ಕೆ ಮಾರಾಟವಾಗಿತ್ತು. 2019ರಲ್ಲಿ 16,000ಕ್ಕೆ ಇಳಿದಿತ್ತು. ಆದರೆ 2020ಕ್ಕೆ 35,000ಕ್ಕೆ ಏರಿಕೆ ಕಂಡು ದಾಖಲೆ ಬರೆದಿತ್ತು. ಆದರೆ ಈಗ 9,000ದಿಂದ 20,000ಕ್ಕೆ ಇಳಿದಿರುವುದು ಆತಂಕದ ಸೃಷ್ಟಿ ಎಂದರು. ನವ ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿ, ನಾವು ಅಂದುಕೊಂಡಿದ್ದ ಬೆಲೆಗೂ ಮಾರುಕಟ್ಟೆಯ ಬೆಲೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ಮೊತ್ತಕ್ಕೆ ಮಾರಿದರೆ ನಮಗೇನು ಗಿಟ್ಟುವುದಿಲ್ಲ. ಸರ್ಕಾರ ಹುಣಸೆಗೆ ಬೆಂಬಲ ಬೆಲೆ ಘೋಷಿಸುವುದರ ಜೊತೆಗೆ ಖರೀದಿ ಕೇಂದ್ರಗಳನ್ನು ತೆರೆದು ರೈತರ ನೆರವಿಗೆ ಬರಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಸಹಾಯಕ ಕಾರ್ಯದರ್ಶಿಗಳಾದ ಹೊನ್ನೂರು ಸ್ವಾಮಿ ಮತ್ತು ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಎಪಿಎಂಸಿ ಮಾಜಿ ಸದಸ್ಯ ಯದು ಮುಖಂಡರಾದ ಟಿಎಸ್ ನಿರಂಜನ್, ಮರಿಚಣ್ಣಮ್ಮ, ವಸಂತಮ್ಮ, ಗಿರಿಜಾ, ನಟರಾಜ್, ಮಂಜುನಾಥ್, ಪ್ರಕಾಶ್, ಕೃಷ್ಣಮೂರ್ತಿ, ರಿಜ್ವಾನ್ ಪಾಷಾ, ಸಿಡಿ ರಾಜಪ್ಪ, ಸಂಜೀವ್, ಎಸ್ ಮಲ್ಲಿಕಾರ್ಜುನ್, ಡಿಸಿ ಕೃಷ್ಣಮೂರ್ತಿ, ಗಿರಿಯಪ್ಪ, ಆರ್ಎಸ್ ಬಸವರಾಜು, ಸಿಕೆ ಮಧು, ಕೆ ದರ್ಶನ್, ಎಸ್ ದೊಡ್ಡಯ್ಯ, ರಾಮಯ್ಯ, ಬಿ ತಿಮ್ಮಯ್ಯ, ರಂಗಣ್ಣ, ರಾಮಣ್ಣ, ಸೋಮಶೇಖರ್ ಸೇರಿದಂತೆ ಹಲವರು ಭಾಗವಹಿಸಿದರು. ವರದಿ ಮಾರುತಿ ಪ್ರಸಾದ್. ಹುಣಸೆಕಾಯಿನ ಬಿಡಿಸ್ಕೊಂಡು ಬಂದು ವಿಂಗಡಣೆ ಮಾಡಿ ಅದನ್ನು ಒಟ್ಟು ತೆಗೆದು ನಾರು ತೆಗೆದು ಕೊನೆಗೆ ಮಂಡಿ ತರೋಷ್ಟೊತ್ತಿಗೆ ಇಲ್ಲಿ ಕೇಳಿದ ರೇಟು 700 ರೂಪಾಯಿ ಹೇಳ್ತಾವ್ರೆ. ಯಾರು ನೋಡ್ತಾರೆ ಇಷ್ಟೊಂದು ಕಷ್ಟ. ಮುಂಚೆ 5 ಹುಣಸೆ ಮರಕ್ಕೆ ಒಂದು ರೇಟ್ ಇತ್ತು. ಅವರೇ ಬರೋರು, ಒಂದು ಗುತ್ತಿಗೆ ಹಿಡ್ಕೊಳ್ಳೋರು, ಒಂದು ರೈತರಿಗೇನೋ ಒಂದು ಸ್ವಲ್ಪ ಅನುಕೂಲ ಇರೋದು. ಸರ್ಕಾರಕ್ಕೆ ನಾವು ಎರಡು ಪ್ರಮುಖವಾಗಿ ಬೇಡಿಕೆ ಇಡ್ತೀವಿ. ಒಂದು ಕನಿಷ್ಠ ಬೆಂಬಲ ಬೆಲೆ ಫಿಕ್ಸ್ ಮಾಡಿರಿ ಹುಣಸೆ ಹಣ್ಣಿಗೆ. ಈಗ ನಮಗೇನಿದೆ ಸಾಹುಕಾರರು ಬೆಳೆ ಅಲ್ಲ, ಹೆಚ್ಚಿಗೆ ಈ ಕಡೆ ಭಾಗದಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಈ ಭಾಗದಲ್ಲಿ ಹೆಚ್ಚಿಗೆ ಇದ್ರ ಮೇಲೆ ಲಕ್ಷಾಂತರ ಕುಟುಂಬ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಗೌರ್ಮೆಂಟ್ ಇದನ್ನು ಪರ್ಚೇಸ್ ಮಾಡ್ಬೋದಲ್ಲ, ಅವರೇ ಒಂದು ಕೇಂದ್ರಗಳ್ನ ತಗೊಂಡು ಖರೀದಿ ಕೇಂದ್ರಗಳ್ನ ಈಗ ರಾಗಿಗೆ ಮಾಡಿದರು, ಅದೇ ಥರ ಇದಕ್ಕೂ ಮಾಡಲಿ. ಅವರೇ ಒಂದು
ಕೇಂದ್ರ ಮಾಡಿಕೊಂಡು ರೈತರಿಗೊಂದು ನ್ಯಾಯಯುತವಾದ ಜೀವನ ಮಾಡೋದು, ಗೌರವಯುತವಾದ ಜೀವನ ಮಾಡೋದಕ್ಕೊಂದು ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ತೀವಿ. ಈಗ ನಮ್ಮ ಜೊತೆಗೆ ರೈತರುಗಳು, ಬೆಳೆಗಾರರುಗಳು ಎಲ್ಲರೂ ಬಂದಿದ್ದಾರೆ. ನೀವು ಕೇಳಿದರೆ ಅವರ ವ್ಯವಸ್ಥೆ ಹೆಂಗಿದೆ, ಅವ್ರಿಗೆ ಏನು ನೋವಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ.